ಅಗಲಿದ ಹಿರಿಯ ಪತ್ರಕರ್ತ ಬಿಟಿ ರಂಜನ್ ಅವರಿಗೆ ಪುತ್ತೂರು ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ನಡೆಸಲಾಯಿತು. ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪುತ್ತೂರು ಪುರಸಭೆಯ ಮಾಜಿ ಅಧ್ಯಕ್ಷ ರಾಜೇಶ್ ಬನ್ನೂರ್ ಅವರು, ರಂಜನ್ಗೆ ಸರಿಸಾಟಿಯಾದ ಪತ್ರಕರ್ತ ಇನ್ನೊಬ್ಬರು ಇರಲು ಸಾಧ್ಯವಿಲ್ಲ. ನಿಖರ ಹಾಗೂ ನಿಷ್ಠುರ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾಗಿದ್ದ ಬಿಟಿ ರಂಜನ್ ಸಮಾಜದ ಎಲ್ಲಾ ಸ್ತರದ ವ್ಯಕ್ತಿಗಳಿಗೆ ತನ್ನ ಬರವಣಿಗೆಯ ಮೂಲಕ ಸ್ಪಂದಿಸಿದ ಪತ್ರಕರ್ತರಲ್ಲಿ ಒಬ್ಬರಾಗಿದ್ದಾರೆ ಎಂದರು. ನನಗೆ ಸುಮಾರು 35-40 ವರ್ಷಗಳ ಅನುಭವಗಳು ಮಾಡ್ತಾರೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ರಂಜನ್ ಅಂತ ಪತ್ರಕರ್ತ ಇದ್ದರೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅವರೊಬ್ಬರೇ. ಯಾಕಂತ ಹೇಳಿದ್ರೆ ಪತ್ರಿಕೋದ್ಯಮದಲ್ಲಿ 100 ಜನರ ಗೆಳತನವನ್ನು ಬೆಳೆಸಿಕೊಂಡ ಜೊತೆಗೆ ಅವರು ವಾಕ್ಚಾತುರ್ಯತೆ ಅದು ಬಹಳ ವಿಶೇಷವಾಗಿ ಅವರಿಗೆ ಅದು ಎಷ್ಟು ಪ್ರಯೋಜನ ಕೊಟ್ಟಿದೆ ಅಷ್ಟೇ ಹಿಂಬಡ್ತಿಯನ್ನು ಕೊಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ನಾನು ತುಂಬ ಸಲ ಹೇಳಿದ್ದುಂಟು, ರಂಜನ್ ಯಾಕೆ ಹಾಗೆ ಮಾತಾಡ್ತೀರ ಅಂತ. ನಾನು ಮಾತಾಡೋ ಶೈಲಿ ಹಾಗೆ ರಾಜೇಶ್ ಬೇಕಾದ್ರೆ ಹುಟ್ಟಿಕೊಳ್ಳಿ ಎರಡೇ ನನಗೆ ನಷ್ಟ ಇಲ್ಲ ಎಂಬಂತ ನೇರ ಒಂದು ಸಿದ್ಧಾಂತವನ್ನು ನನ್ನ ಜೀವನದಲ್ಲಿ ಅದನ್ನು ಇಟ್ಟುಕೊಳ್ಳುವಂಥ ವ್ಯಕ್ತಿಯವರು. ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಆರ್ಸಿ ನಾರಾಯಣಪ್ರಭು ಮಾತನಾಡಿ, ರಂಜನ್ ಇಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ತನ್ನ ಜೊತೆಗೆ ನೂರಾರು ಯುವ ಪತ್ರಕರ್ತರನ್ನ ಸಮಾಜಕ್ಕೆ ಪರಿಚಯಿಸಿದ ಕೀರ್ತಿ ರಂಜನ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ವಿದ್ಯಾಭ್ಯಾಸ ಆರಂಭ ಮಾಡಬೇಕಾದ್ರೆ ಆರಂಭದ ದಿನಗಳಿಂದ ಹಿಡಿದು ಇವತ್ತಿನವರೆಗೆ ಏನು ಬಿಟಿ ರಂಜನ್ರು ಹೇಗಿದ್ರು, ಯಾವ ರೀತಿ ನಮ್ಮ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿಕೊಂಡಿದ್ರು ಅನ್ನೋದನ್ನು ಎಲೆಗೆ ಅನೇಕ ವಿಚಾರಗಳನ್ನು ಈಗಾಗಲೇ ರಾಜೇಶ್ ಬನ್ನೂರ್ ಹೇಳಿದರು. ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ಹೊಸ ಭಾಷ್ಯವನ್ನು ಬರೆದಿರತಕ್ಕಂಥ ಒಬ್ಬ ಪತ್ರಕರ್ತ ಅಂತ ಹೇಳಿದರೆ ತಪ್ಪಾಗಲಾರದು. ಪತ್ರಕರ್ತ ಕೇವಲ ಪತ್ರಿಕೋದ್ಯಮಕ್ಕೆ ಸೀಮಿತ ಆಗದೆ ಸಾಮಾಜಿಕ ಬದುಕು ಮತ್ತು ಧಾರ್ಮಿಕ ವಿಚಾರಧಾರೆಗಳೊಂದಿಗೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಮತ್ತು ಮಾನವೀಯ ಸಂಬಂಧಗಳನ್ನು ಅತ್ಯಂತ ಹೆಚ್ಚು ಪ್ರಕಟಪಡಿಸುವಂಥ ಕೆಲಸವನ್ನು ಯಾವೊಬ್ಬ ಪತ್ರಕರ್ತ ಮಾಡಿದರೆ ಅದು ಸನ್ಮಾನ್ಯ ಬಿಟಿ ರಂಜನ್ ಅಂತ ಹೇಳಿದರೆ ತಪ್ಪಾಗಲಾರದು. ಅದು ಆಡಳಿತದಲ್ಲಿರತಕ್ಕಂಥ ಆಡಳಿತ ವ್ಯವಸ್ಥೆ ಇರ್ಬೋದು, ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಗೂಡಂಗಡಿಯಲ್ಲಿ ಇರ್ತಕ್ಕಂಥ ಒಬ್ಬ ಕೆಲಸಗಾರ ಇರ್ಬೋದು, ಅಥವಾ ಹೋಟೆಲ್ನಲ್ಲಿ ಇರ್ತಕ್ಕಂಥ ಒಬ್ಬ ಸಣ್ಣ ಕ್ಲೀನಿಂಗ್ ವ್ಯವಸ್ಥೆ ಹುಡುಗ ಇರ್ಬೋದು. ಎಲ್ಲರ ಹತ್ರ ಕೂಡ ಬಿಟಿ ರಂಜನ್ ಅನ್ನುವಂಥ ಒಬ್ಬ ವ್ಯಕ್ತಿ ಅತ್ಯಂತ ಶ್ರೇಷ್ಠದ ನೆಲೆಯನ್ನು ಇರ್ತಾರೆ ಅನ್ನೋದಂತೂ ನಮ್ಮಲ್ಲಿ ಗೊತ್ತಿರುವಂಥ ಸತ್ಯ ವಿಚಾರ. ಈ ಸಂದರ್ಭದಲ್ಲಿ ಪತ್ರಕರ್ತ ಮಿತ್ರರು ಪಾಲ್ಗೊಂಡಿದ್ರು.